ಶರಣಂ ಗುರುದೇವ ಸರ್ವಕಾರ್ಯೇಷು ಸರ್ವದ ಪಣ್ಣೊಂದು ಮಾತಾ ಬೇಲೆಗಳ ಎಣ್ಣೆಪುಣ್ ಕಂತಿಗಳು ಆ ಆಳಮೋಣದ ದೇವರು ಮಂತಿಚ್ಚಿ ಬೇಲೆ ಶುರುಮಂತಿಚ್ಚಿ ಬೇಲೆ ಎಣ್ಣೆ ಅವಡು ಪಣ್ಣೊಂದು ಇಲ್ಲಿ ಒಂದು ಕಾರ್ಯಕ್ರಮನು ನಮ್ಮ ಸುರುಮದ ದಿನನಿತ್ಯದ ಬಳಕೆಗೆ ಅಗತ್ಯ ಆದುಪುರಂಚಿನ ದಿನಸಿ ಸಾಮಾನು ಅನ್ನೋದು ನಮ್ಮ ಪಂಪ ಇಲ್ಲೆಡೆ ಬೋಡಿತಿನಂಚಿನ ಸಾಮಗ್ರಿಗಳು ಪೂರ ಒಂದೇ ಕಡೆ ತಿಕ್ಕುಳಂಚಿನ ಒಂದು ಸೌಲಭ್ಯದ ನಮೋ ಶ್ರೀ ಸಾಯಿ ಸೂಪರ್ ಮಾರ್ಕೆಟ್ ತುಡರ್ ಬೆಳಗಾದ ಇದ್ದೇನೆ ಶ್ರೀಯುತ ಚಿತ್ತರಂಜನ್ ಬೋಳಾರು ಮುದಿಪಣ ಬಂದಿದ್ದಾರೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಅಂಜನೆ ಮಲ್ಲಬಿನ್ನೇರು ಪೂರ ವೇದಿಕೆ ಶ್ರೀ ಸಾಯಿ ಸೂಪರ್ ಮಾರ್ಕೆಟ್ ಕಾಪಿಕಾಡು ಕೊಟ್ಟು ಇದರ ಉದ್ಘಾಟನೆಯನ್ನ ಮಾಡಿದಂತಹ ಶ್ರೀಯುತ ಚಿತ್ತರಂಜನ್ ಬೋಳಾರು ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಬೆಂಗಳೂರು ಮಂಗಳೂರು ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇವರಿಗೆ ಅಶ್ವಿನ್ ಇವರು ಉಪಯೋಗವನ್ನ ನೀಡಿ ಸ್ವಾಗತ ಕೋರಬೇಕಂತ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮ ನಡುವೆ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದಂತಹ ಶ್ರೀಯುತ ಅರುಣ್ ಕುಮಾರ್ ಮ್ಯಾನೇಜರ್ ಭಾರತ್ ಬ್ಯಾಂಕ್ ಹಂಪನಕಟ್ಟ ಬ್ಯಾಂಕ್ ಅವರು ಕಾರ್ಯನಿಮಿತ್ತ ಕೇಳಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಮತ್ತೊಬ್ಬರಾಗಿ ಶ್ರೀಯುತ ಚಂದ್ರನಾಥ್ ಉಳ್ಳಾಲ್ ಅಧ್ಯಕ್ಷರು ಶ್ರೀ ಚಿರಂದ್ರ ಭಗವತಿ ಕ್ಷೇತ್ರ ಉಳ್ಳಾಲ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅವರಿಗೆ ನವೀನ್ ಇವರು ಹುಡುಕವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಚಂದ್ರನಾಥ್ ಪಂಡಿತ್ ಹೌಸ್ ಮಾಲಕರು ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಇವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ರಂಜಿತ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಇವರಿಗೆ ಸುಧೀರ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಗೋಪಾಲ್ ಕುತ್ತಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತಿದ್ದೇನೆ. ಇವರಿಗೆ ಪ್ರಸಾದ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಮಾಡಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಸುರೇಶ್ ಕೀರ್ತಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ಮನೋಜ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಬೇಕಂತ ಕೇಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಮೃದ್ಧಿಯ ಬಂಧುಗಳನ್ನು ಮಾಧ್ಯಮ ಮಿತ್ರರನ್ನು ಅದೇ ರೀತಿ ನಮ್ಮ ಗ್ರಾಹಕರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಊರಿನ ನಮ್ಮದೇ ಯುವಕರ ತಂಡವೊಂದು ಈ ಒಂದು ಸೂಪರ್ ಬಜಾರನ್ನ ನಮ್ಮ ಊರಿನಲ್ಲಿ ಪ್ರಾರಂಭಿಸಿದೆ. ಈ ಒಂದು ಸೂಪರ್ ಮಾರ್ಕೆಟ್ನ ಮೂಲಕ ಉಚಿತವಾದಂತಹ ಹೋಮ್ ಡೆಲಿವರಿ ಸೌಲಭ್ಯವನ್ನ ಮನೆ ಮನೆಗೆ ತಲುಪಿಸುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಅತ್ಯಲ್ಪ ದರದಲ್ಲಿ ಅತ್ಯುತ್ಕೃಷ್ಟ ಆದಂತಹ ಸಾಮಗ್ರಿಗಳನ್ನ 5% ಡಿಸ್ಕೌಂಟ್ನ ಜೊತೆಗೆ ಈ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಹೋಮ್ ಪ್ರಾಡಕ್ಟ್ ನಮ್ಮದೇ ಊರಿನಲ್ಲಿ ತಯಾರಾಗುವಂತಹ ವಿವಿಧ ಉತ್ಪನ್ನಗಳನ್ನು ಪ್ಯಾಕೇಜ್ ಮಾಡಿ ಅದನ್ನು ಕೂಡ ಇಲ್ಲಿ ಮಾರುವಂತಹ ಸೌಲಭ್ಯವನ್ನ ಇಟ್ಟುಕೊಂಡಿದ್ದಾರೆ. ಗ್ರಾಹಕರನ್ನ ಒಂದು ಮೆಂಬರ್ಶಿಪ್ ಕಾರ್ಡ್ನ ಮೂಲಕ ಈ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಮೆಂಬರ್ಶಿಪ್ ಕಾರ್ಡ್ ಅನ್ನು ಪಡೆದು ಅವರಿಗೆ ಮೆಂಬರ್ ಆದವರಿಗೆ ವಿವಿಧ ಆಫರ್ಗಳನ್ನ ವಿವಿಧ ರೀತಿಯಂತಹ ಡಿಸ್ಕೌಂಟ್ ಗಳನ್ನ ನೀಡುವಂತಹ ಒಂದು ಮುಂದಿನ ಭವಿಷ್ಯದಲ್ಲಿರುವಂತಹ ಯೋಚನೆ ಕೂಡ ಈ ಒಂದು ಸೂಪರ್ ಮಾರ್ಕೆಟ್ ನಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ಖರೀದಿ ಮಾಡಿದಂತಹ ಗ್ರಾಹಕರಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಹಲವು ಸೌಲಭ್ಯಗಳನ್ನು ಕೂಡ ನೀಡುವಂತಹ ಉದ್ದೇಶಗಳನ್ನ ಇಟ್ಟುಕೊಂಡು ಈ ಒಂದು ಸೂಪರ್ ಮಾರ್ಕೆಟ್ ಅನ್ನ ಪ್ರಾರಂಭಿಸಿದ್ದಾರೆ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತು ನಾವೆಲ್ಲರೂ ಈ ಒಂದು ತಂಡವನ್ನ ಪ್ರೋತ್ಸಾಹಿಸಿ ನಮ್ಮ ಜೊತೆಗೆ ನಮಗೆ ಗೊತ್ತಿರುವಂತಹ 15 ಮನೆಗಳಿಗೆ ಕೂಡ ನಾವು ಈ ಬಗ್ಗೆ ಹೇಳುತ್ತಾ ಈ ಒಂದು ಸೂಪರ್ ಮಾರ್ಕೆಟ್ ನ ಬೆನ್ನೆಲುಬಾಗಿ ನಿಂತು ಇದರ ಯಶಸ್ಸಿಗೆ ಕಾರಣಕರ್ತರಾಗಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸುತ್ತೇನೆ.
ಶಾಂತಿಯುತವಾಗಿ ಉದ್ಘಾಟನೆಗೊಂಡಿದೆ. ಬೆಳಿಗ್ಗೆ ಧಾರ್ಮಿಕ ವಿಧಿಗಳಾಗಿ ಗಣಹೋಮ ಇತ್ಯಾದಿ ವೈದಿಕ ವಿಧಿಗಳು ನೆರವೇರಿ ಅನಂತರ ದೀಪ ಪ್ರಜ್ವಲನೆ ಮಾಡುವ ಮೂಲಕವಾಗಿ ಈ ಒಂದು ಸೂಪರ್ ಮಾರ್ಕೆಟ್ ಅನ್ನು ಶ್ರೀಯುತ ಚಿತ್ತರಂಜನ್ ಬೋಳರ್ ಉದ್ಘಾಟಿಸಿದ್ದಾರೆ. ಈಗಾಗಲೇ ಪ್ರಸ್ತಾವನೆಯ ಮಾತುಗಳಲ್ಲಿ ಹೇಳಿದ ಹಾಗೆ ಒಂದು ಸಂಸ್ಥೆಯನ್ನು ಆರಂಭ ಮಾಡುವುದು ನಾವು, ಅಂದರೆ ಒಂದು ಯುವಕರ ತಂಡ ಇಲ್ಲಿ 3 ಮಂದಿ ಸೇರಿ ಒಂದು ಸೂಪರ್ ಮಾರ್ಕೆಟ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನು ಗ್ರಾಹಕರಿಗೆ ಕೊಡುವಂತಹ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಕೊಡುಗೆಗಳು, ಮನೆ ಮನೆಗೆ ತಲುಪಿಸುವಂತಹ ವ್ಯವಸ್ಥೆ, ಸದಸ್ಯತ್ವದ ಕಾರ್ಡುಗಳು, ಈ ರೀತಿಯ ಬೇರೆ 10 ಹಲವು ಯೋಜನೆಗಳಿವೆ. ಆದರೆ ಇವೆಲ್ಲವೂ ಯಶಸ್ವಿ ಆಗಬೇಕಿದ್ರೆ ನಾವು ಗ್ರಾಹಕರು ಅದರ ಬೆನ್ನೆಲುಬಾಗಿ ನಿಲ್ಲಬೇಕು. ಆರಂಭದಲ್ಲಿ ಒಂದಷ್ಟು ಅಡೆತಡೆಗಳು, ವಿಘ್ನಗಳು ಎಲ್ಲವೂ ಇರ್ತವೆ. ಯಾಕೆಂದರೆ ಒಂದು ಸಂಸ್ಥೆಯನ್ನು ಆರಂಭ ಮಾಡುವುದು, ಹುಟ್ಟು ಹಾಕುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಹುಟ್ಟು ಹಾಕಿದ ನಂತರ ಅದನ್ನು ಬೆಳೆಸಿಕೊಂಡು ಹೋಗುವುದು ಮತ್ತು ಕಷ್ಟದ ಕೆಲಸ. ಇದಕ್ಕೆ ಗ್ರಾಹಕ ಬಂಧುಗಳಾಗಿ, ಪರಿಸರದ ಬಂಧುಗಳೆಲ್ಲರೂ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ಇದೀಗ ಈ ಸಂಸ್ಥೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮೂಲಕವಾಗಿ ಉದ್ಘಾಟನೆ ಮಾಡಿದಂತಹ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷರು ಶ್ರೀಯುತ ಚಿತ್ತರಂಜನ್ ಬೋಳರ್. ಅಷ್ಟೇ ಹೇಳಿದರೆ ಸಾಕಾಗುವುದಿಲ್ಲ. ಅವರ ಸಾಧನೆಯ ಮೈಲಿಗಲ್ಲುಗಳು ಬಹಳ ದೊಡ್ಡದಿವೆ. ಮಂಗಳೂರಿನ ಒಕ್ಕೂಟದ ಸದಸ್ಯರಾಗಿ, ಬೆಂಗಳೂರು ಒಕ್ಕೂಟದ ನಿರ್ದೇಶಕರಾಗಿ, ಹೀಗೆ ಆತ್ಮಶಕ್ತಿ ಎನ್ನುವಂತಹ ಒಂದು ಸೌಹಾರ್ದ ಸಹಕಾರಿ ಸಂಘವನ್ನು ಹುಟ್ಟುಹಾಕಿ ಅದರ ಮೂಲಕ ಇಮೇಲ್ ಸ್ಟ್ಯಾಂಪಿಗೆ ಬೇಕಾಗಿ ಅತ್ಯುತ್ತಮ ಸಹಕಾರಿ ಸಂಘ ಎನ್ನುವಂತಹ ಪ್ರಶಸ್ತಿಗಳನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಡೆದು ಅದರ ನಿರ್ದೇಶಕರು, ಇಲ್ಲಿಯ ಒಕ್ಕೂಟದ ಕಾರ್ಯದರ್ಶಿಯಾಗಿ, ನಿರ್ದೇಶಕರಾಗಿ, ಹಾಗೆ ರಾಜ್ಯದ ಒಂದು ಒಕ್ಕೂಟದ ನಿರ್ದೇಶಕರಾಗಿ ಹೀಗೆ ಸಾಧನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಯಶಸ್ವಿ ತಂಡದ ನಾಯಕರಾಗಿ ಒಂದು ಸೂಪರ್ ಮಾರ್ಕೆಟ್ ಅನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ನಮೋ ಶ್ರೀ ಸಾಯಿ ಸೂಪರ್ ಮಾರ್ಕೆಟ್ ಇದರ 3 ಪಾಲುದಾರರಾದಂಥ ಅಶ್ವಿನ್, ನವೀನ್ ಹಾಗೂ ರಂಜಿತ್, ಈ 3 ಮೊದಲಾಗಿ ಶುಭಾಶಯವನ್ನು ಕೋರುತ್ತಾ ಈ ಗ್ರಾಮದೇವರಾದ ಸೋಮೇಶ್ವರನ ಕೃಪೆ ಸದಾ ಅವರಿಗಿರಲಿ ಹಾಗೂ ಎಲ್ಲ ಗ್ರಾಹಕರು ಕೂಡ ಮೆಚ್ಚುವಂತ ಸಂಸ್ಥೆಯಾಗಿ ಬೆಳಗಲಿ ಅಂತ ಮೊದಲಾಗಿ ನಾನು ಅವರಿಗೆ ಅರಸ್ತೇನೆ. ಹೆಸರೇ ಹೇಳುವ ಹಾಗೆ ನಮೋ ಶ್ರೀ ಸಾಯಿಬಾಬಾನ ಆಶೀರ್ವಾದದಿಂದ ಈ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆಗೆ ನಾನು ಉದ್ಘಾಟನೆ ಮಾಡೋದು ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ 7 ವರ್ಷದ ಹಿಂದೆ ನನ್ನ ಪರಿಸರದಲ್ಲೇ RK ಸೂಪರ್ ಬಜಾರ್, ನೀವು ಕೇಳಿರ್ಬೋದು. RK ಹೇಳಿದ್ರೆ ರಾಮಣ್ಣ ಅಂತ ಹೇಳ್ತಾರೆ. ಅವರ ಒಂದು 2 ಯುವಕರು ಒಟ್ಟುಗೂಡಿ ಹೀಗೆ ಒಂದು ಸೂಪರ್ ಮಾರ್ಕೆಟ್ ಅನ್ನು ಪ್ರಾರಂಭ ಮಾಡಿದ್ರು. ಇಂದು ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಅವರಿಬ್ಬರು ಇನ್ನೊಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಅಲ್ಲಿ ಪ್ರತಿಯೊಂದು ಮನೆಗೆ, ಬೆಪ್ಪಿನಮೊಗರಲ್ಲಿ ಬಜಾರ್ ತನಕ ಪ್ರತಿಯೊಂದು ಮನೆಗೆ ಸಾಮಗ್ರಿಯನ್ನು ಮುಟ್ಟಿಸ್ತಾರೆ. ಯಾಕಂತೇಳಿ ಜನರಿಗೆ ಈಗ ಯಾರಿಗೂ ಪುರುಸೋದಿಲ್ಲ. ಯಾವುದಾದ್ರೂ ಸಾಮಗ್ರಿ ಬೇಕಾದ್ರೆ ಮನೆ ಬಾಗಿಲಿಗೆ ಮುಟ್ಟಬೇಕು. ಇಂತಹ ಸೇವೆಯನ್ನು ಈ ಸಂಸ್ಥೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಆಗ್ತಾ ಇದೆ. ಕ್ಲಬ್ನ ಸಮಯದಲ್ಲಿ ನಾವು ಅವರಿಗೆ ಬೇಕಾಗುವ ಸಾಮಗ್ರಿ ಒದಗಿದ್ರೆ ಎಲ್ಲರೂ ಕೂಡ ಇಂದು ಅಂಗಡಿಗೆ ಬರಲಿಕ್ಕೆ ತಯಾರಿಲ್ಲ, ಮನೆ ಬಾಗಿಲಿಗೆ ಮುಟ್ಟಿಸೋದಾದ್ರೆ ಆ ಸೇವೆಯನ್ನು ಒಪ್ಕೊಳ್ತಾರೆ. ಎಷ್ಟೇ ಡಿಸ್ಕೌಂಟ್ ಕೊಡಿ, ಅದಕ್ಕಿಂತ ಮುಖ್ಯ ಬೇಕಾಗುವುದು ಟೈಮಿಗೆ ಅವರಿಗೆ ವ್ಯವಸ್ಥೆ ಆದರೆ ಸಾಕು. ಹಾಗಾಗಿ ನಾನು ಈ ಸಂಸ್ಥೆಗೆ ಮೊದಲಾಗಿ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಕೇವಲ ಇಲ್ಲಿ ಅಲ್ಲ, ಇದರಿಂದ ಇನ್ನೂ ಒಂದು 5-10 ಕಿಲೋಮೀಟರ್ ಇನ್ನೂ 1-2 ಶಾಖೆಗಳನ್ನು ತೆಗೀರಿ. ಆಗ ಆ ಒಂದು ಕೇಂದ್ರ ಶಾಖೆಯ ಮೂಲಕ ಪ್ರತಿಯೊಂದು ಕಡೆಯೂ ಕೂಡ ಅವರಿಗೆ ಬೇಕಾಗುವಂಥ ಅವಶ್ಯಕತೆ ಬೀಳುವಂಥ ದಿನಸಿ ಸಾಮಗ್ರಿ ಆಗಲಿ, ತರಕಾರಿಗಳಾಗಲಿ ಅಥವಾ ಫ್ರೂಟ್ಸ್, ಯಾವುದೇ ರೀತಿ ಹಣ್ಣು ಹಂಪಲು ಬೇಕಾದಾಗ ಕೂಡ ಮುಟ್ಟಿಸುವ ವ್ಯವಸ್ಥೆ ಮಾಡಲಿ. ಅಷ್ಟೇ ಅಲ್ಲ, ಈಗ ಇಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದ್ರೆ ಮೀನು ಬೇಕಾದ್ರೂ ಮುಟ್ಟಿಸ್ತಾರೆ, ಕೋಳಿ ಬೇಕಾದ್ರೂ ಮುಟ್ಟಿಸ್ತಾರೆ, ಮಾಂಸ ಬೇಕಾದ್ರೂ ಮುಟ್ಟಿಸ್ತಾರೆ. ಈ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆಯವರು ಮಾಡಲಿ. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಅಲ್ಲೇ ಇರಬೇಕಾಗಿಲ್ಲ ಸ್ಟಾಕ್, ಅವರು ಕೇಂದ್ರೀಕೃತವಾದ ಒಂದು ಗೋಡನ್ ಮಾಡಲಿ. ಆ ಒಂದು ಗೋಡನ್ ಮೂಲಕ ಪ್ರತಿಯೊಂದು ವಸ್ತುವನ್ನು ಅವರು ಇಲ್ಲ ಅಂತ ಹೇಳುವಾಗಿಲ್ಲ. ಸಣ್ಣ ಒಂದು ಐಟಮ್ ಇರ್ತಾರೆ, ತಾತಾಯಿ ಉಂಡ ಅಂತ ಹೇಳ್ತಾರೆ. ಅದು ಹೇಳಿದ ಕೂಡಲೇ ಕೆಲವು ಐಟಮ್ ಹೆಸರು ಹುಡುಗರಿಗೆ ಗೊತ್ತೇ ಇರಲಿಲ್ಲ. ಅಂತ ಚಿಕ್ಕ ಐಟಮ್ ಹೇಳಿದ್ರು ಕೂಡ ಆ ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಆಗಲಿ. ಹೆಚ್ಚು ಸದಸ್ಯರು ಇದರ ಸಹಭಾಗಿತ್ವ ಪಡ್ಕೊಂಡು ಈ ಸಂಸ್ಥೆಯನ್ನು ಈಗಾಗಲೇ ಹೇಳಿದ್ರು 5 ಜನರನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿ. 5 ಜನವನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಅವರಿಗೆ ಒಂದು ಉಡುಗೊರೆಯನ್ನು ಕೂಡ ಕೊಡಿ. ಆಗ ಇನ್ನೂ 5 ಜನ ಬರ್ತಾರೆ.
ಈ ರೀತಿಯಾಗಿ ಅದು ದೊಡ್ಡ ಮಟ್ಟದಲ್ಲಿ ಒಂದು ಗ್ರಾಹಕರ ತಂಡ ಈ ಸಂಸ್ಥೆ ಬೆಳಗಲಿ, ದೇವರ ಕೃಪೆಯಿಂದ ಉತ್ತಮವಾಗಿ. ಯಾಕಂದ್ರೆ ನನಗೆ ಒಂದು ಖುಷಿ ಆಗ್ತಾ ಇದೆ, ಅಂದು ಆ ಒಂದು ಸಂಸ್ಥೆ ನಮ್ಮ ಆರ್.ಕೆ. ಸೂಪರ್ ಬಜಾರ್ ಉದ್ಘಾಟನೆ ಮಾಡಿದಾಗ ಇದೇ ಮಾತು ಹೇಳಿದ್ದೆ, ಇವರು ಒಳ್ಳೆ ರೀತಿಯಲ್ಲಿ ಬೆಳಗಿದ್ದಾರೆ, ಈ ಸಂಸ್ಥೆ ಕೂಡ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ರಿಗೂ ಕೂಡ ಶುಭಾಶಯ ಕೋರಿ ಎಲ್ಲರೂ ಒಟ್ಟಾಗಿ ಎಷ್ಟೇ ಬೆಳೆದ್ರು ಕೂಡ ತಮ್ಮ ಮಿತ್ರತ್ವವನ್ನು ಬಿಡಬೇಡಿ, ಎಲ್ಲರೂ ಒಂದಾಗಿ ಈ ಸಂಸ್ಥೆ ಮುಂದುವರಿಸಿದ್ದ ಇತರರು ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಅಧ್ಯಕ್ಷರಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲರೊಡನೆ ಆತ್ಮೀಯವಾಗಿ ಬೆರೆಯುವಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ತಮ್ಮ ಸದಾಶಯದ ಮಾತುಗಳು. ನಮ್ಮ ವೇದಿಕೆಯ ಎದುರಿನಲ್ಲಿರುವಂತಹ ಎಲ್ಲ ಅವರ ನೆಚ್ಚಿನ ಪ್ರೀತಿಯ ಗ್ರಾಹಕರು. ವ್ಯಾಪಾರ ಎನ್ನುವುದು ಸಹನೆ, ಗುರಿ, ಹಾಗೆ ನಿಯತ್ತು, ಇವುಗಳು ಮೂರು ಇದ್ರೆ ಒಂದು ವ್ಯಾಪಾರವನ್ನು 100ಕ್ಕೆ 100 ಮುಂದುವರಿಸಲಿಕ್ಕೆ ಸಾಧ್ಯ. ಸಹನೆ ಅಂದರೆ ಒಬ್ಬ ವ್ಯಾಪಾರ ಮಾಡಿದ ಕೂಡಲೇ ದುಡ್ಡು ಆಗ್ಬೇಕಂತ ಅವನ ಯೋಚನೆ ಇದ್ರೆ ಅದು ತಪ್ಪು. ಅದಕ್ಕೆ ಸಹನೆ ಬೇಕು. ಯಾವಾಗಲೂ ದುಡ್ಡಿನ ಹಿಂದೆ ನಾವು ಹೋಗಬಾರ್ದು, ದುಡ್ಡು ನಮ್ಮ ಹಿಂದೆ ಬರಬೇಕು, ಅದು ಪರ್ಮನೆಂಟ್. ನಮ್ಮ KP ಅವರು, ಸುರೇಶ್ ಅವರು ದುಡ್ಡಿನ ಹಿಂದೆ ಹೋಗಲಿಲ್ಲ, ದುಡ್ಡು ಈಗ ಅವರ ಹಿಂದೆ ಇದೆ. ಇಷ್ಟು ದೊಡ್ಡ ಸಂಕಿರಣದ ಮಾಲಕನಾಗಿ ನಯ, ವಿನಯ, ವಿನಮ್ರತೆ ಇದನ್ನೆಲ್ಲ ನಡೆಸಿಕೊಳ್ಳುವಂತಹ ಅವರ ಮಗ ನಮ್ಮ ಸಾಗರ್ KP ಒಳ್ಳೆಯೊಬ್ಬ ಯುವಕನಾಗಿ ಇವತ್ತು ಈ ಒಂದು ಸಂಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗಿದ್ದಾನೆ. ಅದರ ಸಹ ಸಂಸ್ಥೆಯಾಗಿ ಇವತ್ತೊಂದು ಸೂಪರ್ ಮಾರ್ಕೆಟ್ ಅನ್ನು ನಮ್ಮ ಅಶ್ವಿನಿ ಮತ್ತು ಅವರ ಆ ಗೆಳೆಯರಿಂದ ಇವತ್ತು ಉದ್ಘಾಟನೆ ಮಾಡಿ. ನಮ್ಮ ಉಳ್ಳಾಳ ಪ್ರದೇಶ ಬೆಳೆಯುವಂತಹ ಪ್ರದೇಶ. ಇಲ್ಲಿ ಉಳ್ಳಾಳ ನಗರಸಭೆಯಲ್ಲಿ ಸುಮಾರು 60,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ. ಇಲ್ಲಿ ಬೇಕಾದಷ್ಟು ವಸತಿ ಸಂಕೀರ್ಣಗಳಿವೆ, ಇಲ್ಲಿ ಬೇಕಾದಷ್ಟು ಮನೆಗಳಿವೆ. ಇವತ್ತು ನಾವು ವ್ಯಾಪಾರ ಮಾಡಲಿಕ್ಕೆ ಬಹಳಷ್ಟು ಸುಲಭವಾದ ದಾರಿ ಇದೆ. ನಮ್ಮ ಬೋಳರವರು ಹೇಳಿದರು, ಇವತ್ತು ಮನೆ ಬಾಗಿಲಿಗೆ ಅಕ್ಕಿಯಿಂದ ಮೀನಿನ ತನಕ ಮುಟ್ಟಿಸುವಂತ ವ್ಯವಸ್ಥೆ ಇದೆ. ಬೇಯಿಸಿ ಕೊಡುವುದು ಮಾತ್ರ ಮಾಡುವುದಿಲ್ಲ, ಅದು ಬೇಯಿಸಿ ನಾವೇ ತಿನ್ಬೇಕಾಗ್ತದೆ. ಅಂತಹ ವ್ಯವಸ್ಥೆ ಇರುವಾಗ ನಾವು ನಮ್ಮ ಪ್ರಯತ್ನಗಳು ಆಗಬೇಕು. ನಾನು ದುಡ್ಡು ಹಾಕಿದ್ದೇನೆ, ನಾನು ಹೋಗಿ ಚೇರ್ನಲ್ಲಿ ಕೂತ್ಕೊಂಡ್ರೆ ವ್ಯಾಪಾರ 100ಕ್ಕೆ 100 ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನಾನು ದೊಡ್ಡ ವ್ಯಾಪಾರಸ್ಥರೇನೋ ಅಲ್ಲ, ಆದರೆ ಚಿಕ್ಕಂದಿನಿಂದ ವ್ಯಾಪಾರ ಮಾಡಿ ನನಗೆ ಗೊತ್ತು. ನನ್ನ ತಂದೆ ಕಾಲದಿಂದ ತಂದೆಗೆ ಸಹಾಯಕನಾಗಿ ವ್ಯಾಪಾರ ಮಾಡಿ ನಾನು ಇಷ್ಟು ಬೆಳೆದು ಬಿಟ್ಟಿದ್ದೇನೆ. ಅದಕ್ಕೆ ವ್ಯಾಪಾರ ಎನ್ನುವುದು ಒಂದು ಕನ್ನಡಿ ಇದ್ದಾಗ, ಕನ್ನಡಿ ಸರಿ ಇದ್ದಾಗ ಮುಖ ನೋಡ್ಬೋದು. ಅದೇ ಕನ್ನಡಿ ಬಿದ್ದು ಉಳಿದಾಗ ಒಂದು ಅದರಲ್ಲಿ ಮುಖ ನೋಡ್ಲಿಕ್ಕೆ ಆಗಲ್ಲ, ಮತ್ತೆ ಅದನ್ನು ಜಾಯಿಂಟ್ ಮಾಡ್ಲಿಕ್ಕೂ ಕೂಡ ಆಗಲ್ಲ. ವ್ಯಾಪಾರ ಎನ್ನುವುದು ಹಾಗೆ. ವ್ಯಾಪಾರ ನಮ್ಗೆ ಕೂಡಿ ಬಂದಾಗ ಅದು 100ಕ್ಕೆ 100 ಮುಂದೆ ಹೋಗ್ತಾ ಇರ್ತದೆ. ಅದೇ ವ್ಯಾಪಾರ ನಮ್ಮ ನಿರ್ಲಕ್ಷ್ಯದಿಂದ ಏನಾದ್ರೂ ತೊಂದರೆ ಒಳಗೆ ಆದ್ರೆ ಆ ವ್ಯಾಪಾರವನ್ನು 100ಕ್ಕೆ 100 ಸರಿ ಮಾಡಲಿಕ್ಕೆ ಬಹಳ ಕಷ್ಟ. ಈಗ ಈ ಯುವಕರು ನನ್ನ ಲೆಕ್ಕದಲ್ಲಿ ಅಶ್ವಿನ ನನಗೆ ಗೊತ್ತಿದ್ದ ಹಾಗೆ ಬಹಳ ಚುರುಕುತನದ ಹುಡುಗ, ಒಳ್ಳೆಯ ಕೆಲಸಗಾರ. ಅವನಿಗೆ ಒಂದು ಗುರಿ ಇದೆ, ನನ್ನ ಜೀವನದಲ್ಲಿ ನಾನು ಹೀಗೆ ಆಗ್ಬೇಕು, ನನ್ನ ಜೀವನದಲ್ಲಿ ನಾನು ಮುಂದೆ ಬರ್ಬೇಕು ಎನ್ನುವಂತ ಗುರಿ ಇದೆ. 100ಕ್ಕೆ 100 ನಮ್ಮಲ್ಲಿ ಒಂದು ಗುರಿ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಈ ವ್ಯಾಪಾರ ಬೆಳೆದು ದೊಡ್ಡದಾಗಿ ನಮ್ಮ ಚಿತ್ತರಂಜನ್ ಹೇಳಿದಾಗೆ ಇನ್ನು ಹಲವಾರು ಶಾಖೆಗಳನ್ನು ಹುಟ್ಟುಹಾಕಿ ಹಲವಾರಿಗೆ ಉದ್ಯೋಗವನ್ನು ಕೊಡುವಂತಹ ವ್ಯವಸ್ಥೆಯಾಗಿ ಇಡೀ ಗ್ರಾಹಕರಿಗೆ ಅಚ್ಚುಮೆಚ್ಚಿನ
ಸಂಸ್ಥೆಯಾಗಲಿ ಅಂತ ನಾನು ಆ ತಾಯಿ ಭಗವತಿಯಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವ್ಯಾಪಾರ ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಕುಳಿತಲ್ಲಿ ಕುಳಿತರೆ ವ್ಯಾಪಾರ ಆಗುವುದಿಲ್ಲ, ಕಠಿಣ ಪರಿಶ್ರಮ ಸಾಧನೆ ಬೇಕು. ತಾಯಿ ಭಗವತಿಯ ಆಶೀರ್ವಾದ ಸದಾ ಇರಲಿ ಎನ್ನುವಂಥ ಹಾರೈಕೆಯನ್ನು ನೀಡಿದ್ದಾರೆ ಶ್ರೀಯುತ ಚಂದ್ರಹಾಸ್ ಉಳ್ಳರ್. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನಮ್ಮೊಂದಿಗೆ ಮತ್ತೊಬ್ಬ ಯಶಸ್ವಿ ಉದ್ಯಮಿ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಇದರ ಮಾಲಕರು. ಮೂಕಾಂಬಿಕಾ ಜ್ಯೋತಿ ಎನ್ನುವಂತಹ ಒಂದು ಅತ್ಯಾಧುನಿಕ ಸಿದ್ಧ ಉಡುಪುಗಳ, ಅದರಲ್ಲೂ ವಿಶೇಷವಾಗಿ ಸಮವಸ್ತ್ರಗಳ ತಯಾರಿಕಾ ಕೇಂದ್ರವನ್ನು ಅವರು ಸ್ಥಾಪಿಸಿದ್ದಾರೆ. ಅವರಿಂದ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರು ನಮ್ಮನ್ನು ಉದ್ದೇಶಿಸಿ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಕೇಳ್ತಾರೆ. ಸೂಪರ್ ಮಾರ್ಕೆಟಿನ எங்கள் ஆத்மீயராயிருந்துச்சுன்னா ಶ್ರೀಯುತ ಅಶ್ವಿನ್ ರಂಜಿತ್ ಬಗನವಿ ಮುಗಲ್ನ ಪ್ರಾಯೋಜಕತ್ವಡು ಒಂಜಿ ಮಳಿಗೆ ಉದ್ಘಾಟನೆ ಆದಲ್ಲಿ ಭಾರಿ ಸಂತೋಷದ ವಿಚಾರ. ಎಂದು ಬಂದ ಇನ್ನಿತ ಈ ಕಾಂಪಿಟೇಷನ್ ಇಗಟ್ಟು ವ್ಯಾಪಾರ ಪಂಪಿನ ಭಾರಿ ಕಷ್ಟದ ಅಂಡ ಆ ಕಷ್ಟದ ವ್ಯಾಪಾರ ಎದುರಿಸೋದು ಗೆಂದುನೇ ನಮ್ಮ ಯುವಕರನ್ನ ಚಾಲೆಂಜ್. ಅದಕ್ಕೋಸ್ಕರ ಈ ಸಂದರ್ಭ ಆ ನಮೋ ಪಂಪಿನ ಆ ಶಬ್ದ ಏನಿರುಂಡ ಅಕ್ಲಿಗೆ ಸ್ಫೂರ್ತಿ ಆರು ಎಂಚಿನ ಸಾಧನೆ ಮಾಡಿದಾರ ಆಯ್ತಾ 1% ಸಾಧನೆ ನೀವು ಮಲ್ಪುರ ಮನೋಭಿಲಾಷೆಗೆ ಆ ಮೂಕಾಂಬಿಕೆ ಅನುಗ್ರಹ ಮನ್ಪಡ ಬಣ್ಣದು ಅಕ್ಲಿಗೆ ಶುಭಾಶಯ. ವಿಶೇಷ ಎಂಜಿನ ಬಂಡ ನಮ್ಮ ಉಳ್ಳಾಲದ ಪರಿಸರ ನಮ್ಮ ಜವನೀರು ವ್ಯಾಪಾರ ಭಾರಿ ಕಡಿಮೆ ಅಣ್ಣ ಆಯ್ತ ಧೈರ್ಯವನ್ನು ಅಶ್ವಿತ್ ಮಲ್ತದ್ದು ನಮ್ಮ ಸಮಾಜಗೊಂದು ಎಡ್ಡೆ ಕೊಡುಗೆ ಕೊರಡು ಅರೆಗಳ ನಮ್ಮ ಸಮಾಜ ಬೆನ್ನೆಲುಬಾದ ಉಂಟಾಡಿ ಪಂಪಿನ ಒಂಜಿ ಆಶಯದೊಟ್ಟಿಗೆ ಇನ್ನಿಟಿ ಈ ಶುರುವಾದಿನ ಈ ಮಳಿಗೆ ಉಳ್ಳಾಲದ ಪ್ರತಿ ಭಾಗಡ್ಲ ಮಲ್ತದ್ದು ಎಕಡೆ ಚಿತ್ರನೆ ಪಂಡೇರು ಕೇಂದ್ರ ಸಮಿತಿ ಮಂತ್ರದ ಇನ್ನು ಮಾತ ಕಡೆ ಇಟ್ಲ ಪಸರಿಸಿರುವಂಥ ಬೇಲೆ ಮಲ್ಪಲೆ ಎಂದು ಅವು ನಿಜವಾದ ಆವಾಡು ಅಗ್ಲೆಗೆ ಈ ವ್ಯಾಪಾರ ಯಶಸ್ಸು ತೆಗೆದು ಕೊಡೊಂಜಿ ಮಾತಿದ ಯುವಕರಿಗೆ ಒಂದು ಸ್ಫೂರ್ತಿ ಅವಾರ್ಡ್ ಪಡ್ಪಣಿಕ್ಕೆ ಮುಗುಳು ಸಾಕ್ಷಿ ಅವಾರ್ಡ್ ಪಡೊಂದು ಈಗ ಪಾತ್ರ ಅವಕಾಶ ಕೊಡಲಿಕ್ಕೆ ಮಾದರಿಗಳ ವಂದನೆ ಮಲ್ತೊಂದು ಎರಡು ಪಾತ್ರ ಭಾರಿ ಒಂದು ಶುಭ ಗಳಿಗೆಡು ಈ ಒಂದು ನಮೋ ಶ್ರೀ ಸಾಯಿ ಸೂಪರ್ ಮಾರ್ಕೆಟ್ದ ಉದ್ದೀಪನ ಗೌರವಾನ್ವಿತ ಚಿತ್ತರಂಜನ್ ಬೋಳರ್ ಮಾತ ಗಣ್ಯರು ಸೇರಿದ ನಾವು ಮಂತದ ಎಡ್ಡೆ ವಿಚಾರ ಜವಣೇರಿ ಮಾತ ಕ್ಷೇತ್ರ ದುಂಬರುಡು ಚಂದ್ರಸುಲಾಲು ಭಾರಿ ಶಿವಕುಡು ಪಂಡೇರು ನಮ್ಮ ಅಶ್ವಿನ್ ನವೀನ್ ಬಕ್ಕ ರಂಜಿತ್ 3 ಜನ ಸೇರೊಂದು ಭಾರಿ ಒಂಜಿ ಉಲ್ಲಾಸಡು ಒಂಜಿ ಆಸಕ್ತಿ ಒಂದು ಸೂಪರ್ ಮಾರ್ಕೆಟ್ದ ಒಂಜಿ ಕೆಲಸಕ್ಕೆ ಜೈದರು ನಮ್ಮ ಮಾತೆಲ್ಲ ಸೇರಿದ ನಕಲು ಅಕ್ಲೆಗೆ ಪೂರ್ತಿ ಅದು ಒಂದು ಆಶೀರ್ವಾದ ಮಂಚದ ದುಂಬುದ ದಿನಟ್ಟು ಆ ಒಂಜಿ ಯಶಸ್ವಿ 3 ಜನಲ ಯಶಸ್ವಿ ಉದ್ಯಮಿರಾದ ಈ ಬಾಗಡು ಪುತ್ತಡಿ ಪಡೆಯೋಡು ಅಂಚೆನೆ ಚಿತ್ತರಂಜನ್ ಬೋಳರ್ ಪಲ್ಲೆಕನೆ ಒಂಜಿ ಮಲ್ಲಿಗೆ ಮಾತ ಮೇಟ್ಲ ನೆತ್ತ ಬ್ರಾಂಚಸ್ ಲಾಪಿಲಕ ದೇವಿ ಅಕ್ಲೆಗೆ ಅನುಗ್ರಹ ಮನ್ಪೋಡು ಇನ್ನಿ ಮಾತಿರ್ಲ ಬಿಸಿ ಶೆಡ್ಯೂಲ್ ಉಪ್ಪುನಕಲು ನಾವು ಮಾತಿರ್ಲ ಚಂದ್ರಸುಲರ್ ಪಲ್ಲೆಕನೆ ಮಾತ ಸಾಮಾನ್ಲ ಇನ್ನಡಿಗೆ ಬರಡು ಬಂದು ಕಾಪುನಕಲು ಹೆಚ್ಚು ಜನಗಳು ಉಪ್ಪುನಿ ಆ ನೆಟ್ಟಿಡು ಮಾತ ಎಡ್ಡೆ ಜವಣಿರು ಅಕ್ಲಿಗೆ ಎಡ್ಡೆ ಇಂಟ್ರೆಸ್ಟ್ ಉಂಟು ಐದು ಮಾತ ಉಪಯೋಗ ಮಂತೊಂದು ಈ ಒಂಜಿ ಸೂಪರ್ ಮಾರ್ಕೆಟ್ ಎಡ್ಡೆ ಸೂಪರ್ ಆದಿ ಬಾಗಡೆ ಬೆಳಗಡೆ ಪನೊಂದು ನಾವು ಮಾತ ನಮ್ಮನ ದೇವರ ಅಕ್ಲಿಗೆ ಆಶೀರ್ವಾದ ಮನ್ಪಡು ಯಶಸ್ವಿ ಉದ್ಯಮ ಪುದರ ಬರಡೆ ಪನೊಂದು ಅವಕಾಶ ಹೊಂದಿಸೋದು ಅಡ್ಡ ಬರ್ತಿರು ಈ ಭಾಗಗಳು ಮಂತದನ నాకు ಮಾತೆಗಳ ಸಂತೋಷದ ವಿಷಯ ರೇಪಂಡ ಜವನೀರು ಇತ್ತೆ ಚಂದ್ರಾಸ್ ಪಲ್ಲೆಗನೆ ಜವನೀರು ಇಂಚಿನ ವ್ಯಾಪಾರದ ಕೈಪಟ್ಟು ಬರಕಡಿ ತ್ರಿಮೂರ್ತಿಲು ಲೋಕ ಪಾಲನೆಗೋಸ್ಕರ ಇಂಚ ತೊಡಗಿಸಿಕೊಂಡರೆ ಅಂಚನೆ ಈ ತ್ರಿಮೂರ್ತಿಲು ಉಳ್ಳಾಲದ ಈ ಪರಿಸರದ ಮಾತ್ರ ಜನಕಲಿಗಳ ಒಂದು ಪ್ರಾಮಾಣಿಕತೆ ತನ್ನ ಒಂದು ಸೇವಾ ರೂಪಡು ವ್ಯಾಪಾರವನ್ನು ಮನ್ಪಡು ಮಾತೆರೆಗಳ ನೆತ್ತ ಪ್ರಯೋಜನ ತಿಕ್ಕಡು ಈ ಭಾಗದ ಜನಗಳಿಗೆ ತಂದೆ ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ನೆತ್ತ ಒಂಜಿ ವಿಚಾರ ಪಸರಡು ಅಗ್ಲಿಗೆ ದೇವರ ಎಡ್ಡೆ ಮನ್ಪಡು ಐದು ಒಟ್ಟಿಗೆ ಇನ್ನೇ 3 ಜನಲ ಒಂದು ಸಂಕಲ್ಪ ಮಲ್ಪಲೆ ಒಳ್ಳೆಯ ಕಾರಣಗಳು ಎಂಗಂಡ ವಾರಿದ ವ್ಯತ್ಯಾಸ ಮುಂದೆ ಅನ್ಯೋನ್ಯತೆಡು ಒಗ್ಗಟ್ಟಡು ಐಕ್ಯಮತ್ತಟ್ಟು ಎಂಗಳು ಈ ವ್ಯಾಪಾರವನ್ನು ಮುಂದುವರಿಸುವ ಪಂಪಿನ ಒಂದು ದೃಢ ಸಂಕಲ್ಪಡು ಖಂಡಿತವಾದ ವ್ಯಾಪಾರ ಮಂತನ ಇಂಕಲ ಖಂಡಿತ ಸಹಕಾರ
ಕೊರಪವನೊಂದು ನರಡ ಪಾತ್ರನು ಪಡೆದು ಶುಭ ಹಾರೈಸಿನಂಚಿನ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ ಮುಳ್ಳಾಲ್ ಅರಗಲ ಸೋಲ್ಮನೆ ಸಂದಾನವಿಲ್ಲ. ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಲಕರು ಶ್ರೀಯುತ ಚಂದ್ರಹಾಸ್ ಪಂಡಿತ್ ಹೌಸ್ ಅರಗಲ ಸೋಲ್ಮನೆ ಸಂದಾನವಿಲ್ಲ.